ವಿಶ್ವದ ಎರಡನೇ ಅತಿ ದೊಡ್ಡ ಏಕಶಿಲಾ ಬೆಟ್ಟವಾದ ಮಧುಗಿರಿ ಬೆಟ್ಟವನ್ನು ತನ್ನ 8 ವರ್ಷದ ಮಗನೊಂದಿಗೆ ಹತ್ತಿದ ತಂದೆ ಇಳಿಯಲು ಸಾಧ್ಯವಾಗದೆ ಪೊಲೀಸರ ಮೊರೆ ಹೋದ ಘಟನೆ ಭಾನುವಾರ ನಡೆದಿದೆ. ಬೆಂಗಳೂರಿನ ಬ್ಯಾಂಕಿನಲ್ಲಿ ಸಾಫ್ಟ್ವೇರ್ ಇಂಜಿನಿಯರ್ ಆಗಿ ಕೆಲಸ ಮಾಡುತ್ತಿರುವ ಅರ್ಜುನ್ ರೆಡ್ಡಿ ತನ್ನ 8 ವರ್ಷದ ಮಗ ತರುಣ್ ರೆಡ್ಡಿಯೊಂದಿಗೆ ಬೆಟ್ಟ ಏರಿ ಇಳಿಯಲು ಸಾಧ್ಯವಾಗದೆ ಪೊಲೀಸರ ಮೊರೆ ಹೋದವರು. ಪಟ್ಟಣದಲ್ಲಿರುವ ಏಕಶಿಲಾ ಬೆಟ್ಟವನ್ನು ಏರಲು ಪ್ರತಿ ಭಾನುವಾರದಂದು ರಾಜ್ಯದ ಮೂಲೆ ಮೂಲೆಯಿಂದ ಚಾರಣಿಗರು ಬರುತ್ತಾರೆ. ನಿನ್ನೆ ಸಹ ಸುಮಾರು 200ಕ್ಕೂ ಹೆಚ್ಚು ಜನ ಬೆಟ್ಟವನ್ನು ಹತ್ತಿದ್ದರು. ಮಧ್ಯಾಹ್ನ ಬೆಂಗಳೂರಿನಿಂದ ಬಂದ ತಂದೆ ಮಗ ಇಬ್ಬರು 3 ಗಂಟೆಗೆ ಬಿಸಿಲಿದೆ ಎಂದು ಭಾವಿಸಿ ಏಕಶಿಲಾ ಬೆಟ್ಟವನ್ನೇರಿದ್ದಾರೆ. ಆದರೆ ಸಂಜೆಯ ಹೊತ್ತಿಗೆ ಮಳೆಯ ವಾತಾವರಣ ಉಂಟಾಗಿದ್ದು ಬೆಟ್ಟವೇರಿದ್ದ ಎಲ್ಲರೂ ಬೆಟ್ಟದಿಂದ ವಾಪಸ್ಸಾಗಿದ್ದರು. ಆದರೆ ತಂದೆ ಮಗ ದಾರಿ ತಿಳಿಯದೆ ಬೆಟ್ಟದ ಇಳಿಜಾರು ಪ್ರದೇಶಗಳಲ್ಲಿ ತೊಂದರೆಗೆ ಸಿಲುಕಿದ್ದರು. ಬೆಟ್ಟದಿಂದ ಇಳಿಯಲು ಬಹಳಷ್ಟು ಬಾರಿ ಪ್ರಯತ್ನಿಸಿದರೂ ಸಾಧ್ಯವಾಗದೆ ಅಲ್ಲಿಂದಲೇ ತನ್ನ ಮಡದಿಗೆ ದೂರವಾಣಿ ಕರೆ ಮಾಡಿ ಮಧುಗಿರಿ ಪೊಲೀಸರ ದೂರವಾಣಿ ಸಂಖ್ಯೆ ಪಡೆದು ಪೊಲೀಸರಿಗೆ ಕರೆ ಮಾಡಿ ರಕ್ಷಿಸುವಂತೆ ಮನವಿ ಮಾಡಿದ್ದಾರೆ. ತಕ್ಷಣ ಕಾರ್ಯಪ್ರವೃತ್ತರಾದ ಮಧುಗಿರಿ ಪಿಎಸ್ಐ ಕೆಟಿ ರಮೇಶ್, ಸಿಬ್ಬಂದಿ ರಾಜ್ಕುಮಾರ್, ವಿಜಯಕುಮಾರ್, ಹರ್ಷ, ವೆಂಕಟೇಶ್, ಕೊಟ್ರೇಶ್, ರಂಗೇಗೌಡ, ಮಧುಗಿರಿ ಹುಡುಗರಾದ ಹರ್ಷವರ್ಧನ್, ತಾರಕ್, ವಿಷ್ಣು ಮಹೇಶ್, ಕಿಚ್ಚ, ಸುದೀಪ್, ಸಂಘದ ತಾಲೂಕು ಅಧ್ಯಕ್ಷ ಆನಂದ್ ರವರ ನೆರವಿನೊಂದಿಗೆ ಬಿರುಸಿನ ಕಾರ್ಯಾಚರಣೆ ನಡೆಸಿದ್ದು ಸಂಜೆಯ ವೇಳೆಗೆ ತಂದೆ ಹಾಗೂ ಮಗನನ್ನು ಸುರಕ್ಷಿತವಾಗಿ ಕೆಳಗೆ ಇಳಿಸುವಲ್ಲಿ ಯಶಸ್ವಿಯಾದರು. ವರದಿ ಮಂಜುಸ್ವಾಮಿ ಎಂಎನ್. ಬೆಂಗಳೂರಿಂದ ಬಂದಿದ್ದೀವಿ. 3 ಗಂಟೆಗೆ ಸ್ಟಾರ್ಟ್ ಮಾಡಿದ್ದೀವಿ. 4 o'clock ಎತ್ತಿದ ಮೇಲೆ ಮಳೆ ಸ್ಟಾರ್ಟ್ ಆಯಿತು. ಕೆಳಗೆ ಬರೋದು ಸ್ಲಿಪ್ ಆಗ್ತಾ ಇತ್ತು. ಸೊ PSI ಕಾಲ್ ಮಾಡಿದ್ದೀನಿ, ಅವ್ರು ಹೆಲ್ಪ್ ಮಾಡಿದ್ದೀನಿ. ಥ್ಯಾಂಕ್ಸ್ ನಿಮ್ಮೆಲ್ಲರಿಗೂ. ಫುಲ್ ಎತ್ತಿಲ್ಲ, ಅಲ್ಲೇ ಇಷ್ಟ 2 ಕೈ ಇದೆಯಲ್ಲ, ಅಲ್ಲವರು ಎತ್ತಿದ್ರು. ಡೇಂಜರ್ ಪ್ಲೇಸ್ ಹತ್ರ. ಅಷ್ಟೇ. ಎಷ್ಟೊತ್ತವರೆಗೂ ಅಲ್ಲೇ ಇದ್ರಿ ನೀವು? ಈಗ ಒಂದು 1.5 hour ಅಲ್ಲೇ ಇದ್ವಿ. ಆಮೇಲೆ ಇವ್ರು ಬಂದರು, ಹೆಲ್ಪ್ ಮಾಡಿದ್ರು. ಪೊಲೀಸ್ ಡಿಪಾರ್ಟ್ಮೆಂಟ್ ಹೆಲ್ಪ್ ಮಾಡಿದ್ರು. ತಕ್ಷಣ ಬೇಕಾಗಿದ್ದಾರೆ. ತುಮಕೂರಿನ ಹೆಸರಾಂತ ಕಂಪನಿಯಲ್ಲಿ ಗುತ್ತಿಗೆ ಕಾರ್ಮಿಕರಾಗಿ ಕೆಲಸ ಮಾಡಲು ಯುವಕರು ಮತ್ತು ಯುವತಿಯರು ಬೇಕಾಗಿದ್ದಾರೆ. ಲೋಡಿಂಗ್ ಮತ್ತು ಅನ್ಲೋಡಿಂಗ್ ಕೆಲಸ ಮಾಡುವವರು ಬೇಕಾಗಿದ್ದಾರೆ. ವಿದ್ಯಾರ್ಥಿ SSLC, PUC, BSc ಪಾಸ್ ಫೈಲ್. ನೇರ ಸಂದರ್ಶನ ಇರುತ್ತದೆ. ESI ಮತ್ತು PF ಸೌಲಭ್ಯ ಇರುತ್ತದೆ. ಆಸಕ್ತರು ಕೂಡಲೇ ಸಂಪರ್ಕಿಸಿ. ನವೀನ್ GL, ಫೋನ್ ನಂಬರ್ 9743103968.